ಮಂಗಳೂರಿನ ರಾಮಕ್ಷತ್ರಿಯ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ರಾಮಕ್ಷತ್ರಿಯ ಪ್ರೊ ಕಬಡ್ಡಿ 2020 ಪ್ರಯುಕ್ತ ಕಬಡ್ಡಿ ಆಟಗಾರರ ಆಯ್ಕೆ ಶಿಬಿರ ಜೆಪು ಮಾರ್ಗನ್ಸ್ ಗೇಟ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಮಕ್ಷತ್ರಿಯ ಕಬಡ್ಡಿ ಅಸೋಸಿಯೇಷನ್ನ ಮಂಗಳೂರು ಗೌರವಾಧ್ಯಕ್ಷರಾದ ಶ್ರೀಧರ್ ಅವರು ಮಾತನಾಡಿ, ಪಮ್ಮಿ ಕೊಡಿಯಾಲ್ಬೆಲ್ ಅವರ ಸಾರಥ್ಯದಲ್ಲಿ ಪ್ರೊ ಕಬಡ್ಡಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಸಮಾಜದಲ್ಲಿರುವ ಉತ್ತಮ ಆಟಗಾರರನ್ನು ಆಯ್ಕೆ ಮಾಡಿ ಅವರಿಗೆ ಕೋಚಿಂಗ್ ಕೊಟ್ಟು ಅವರನ್ನ ಉತ್ತಮ ಕ್ರೀಡಾಪಟುಗಳನ್ನಾಗಿ ಮಾಡುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು. ನಮ್ಮ ರಾಮಕ್ಷತ್ರಿಯ ಸಮಾಜದಲ್ಲಿ ಸಾಕಷ್ಟು ಹಿಂದಿನಿಂದಲೂ ನಮ್ಮ ಯುವಕರು ಕಬಡ್ಡಿಯಲ್ಲಿ ಬಹಳ ನಮ್ಮದೊಂದು ಸಮಾಜದ ಒಂದು ಆಟ ಅದು. ಮರಳಲ್ಲಿ ಆಡ್ತಿದ್ವಿ ನಾವು. ಈಗ ಸಾಕಷ್ಟು ಯುವಕರಿದ್ದಾರೆ, ಅವರನ್ನು ಉತ್ತೇಜಿಸಬೇಕು ಮತ್ತು ಸಮಾಜದಲ್ಲೊಂದು ಒಗ್ಗಟ್ಟಿನಿಂದ ನಾವೆಲ್ಲ ನಮ್ಮ ಯುವಕರನ್ನ ಒಟ್ಟುಗೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ವರ್ಷ ಪಮ್ಮಿ ಕೊಡಿಯಾಲ್ಬೆಲ್ ಅವರ ಮೂಲ ಸಾರಥ್ಯದಲ್ಲಿ ನಾವು ಒಂದು ಪ್ರೊ ಕಬಡ್ಡಿ ಮ್ಯಾಚನ್ನು ಆಯೋಜಿಸಿದ್ದೇವೆ. ಇವತ್ತು ಅದರ ಒಂದು ಸೆಲೆಕ್ಷನ್ ಮ್ಯಾಚ್ ನಡೆದಿದೆ. ನಮ್ಮ ಉದ್ದೇಶ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿರುವ ಏನು ಕಬಡ್ಡಿ ಆಟಗಾರಿದ್ದಾರೆ ಅವರನ್ನು ಒಂದು ಒಳ್ಳೆಯ ಆಟಗಾರನ ಸೆಲೆಕ್ಷನ್ ಮಾಡಿ ಅವರಿಗೆ ಒಂದು ಒಳ್ಳೆಯ ಕೋಚಿಂಗ್ ಕೊಡಿಸಿ ಅವ್ರನ್ನ ಒಂದು ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಉತ್ತಮ ಆಟಗಾರರನ್ನು ನಮ್ಮ ಸಮಾಜದಿಂದ ಈ ದೇಶಕ್ಕೆ ಕೊಡುಗೆ ಕೊಡಬೇಕೆಂಬುದೇ ನಮ್ಮ ಈ ಒಂದು ಆಟದ ಉದ್ದೇಶ. ಮತ್ತು ಯುವಕರಿಗೆ ಕ್ರೀಡೆ ಬಗ್ಗೆ ಈಗ ಹೆಚ್ಚಿನ ಯುವಕರು ನಿಮ್ಗೆ ಗೊತ್ತಿದೆ, ಮಂಗಳೂರಲ್ಲಿ ಏನೇನು ಬೇರೆ ಬೇರೆ ರೀತಿಯ ವ್ಯವಹಾರಗಳಿಗೆ ಇಳಿತಾ ಇದ್ದಾರಂತ. ಅದನ್ನು ತಪ್ಪಿಸಿ ಅವ್ರನ್ನ ಕ್ರೀಡಾ ಮನೋಭಾವಕ್ಕೆ ತಂದಾಗ ಅವರಲ್ಲಿ ಸಮಾಜಕ್ಕೊಂದು ಸಹಕಾರಿಯಾಗುವಂಥ ಗುಣಗಳು ಬರ್ತದೆ. ಬಳಿಕ ಜೆಕೆ ರಾವ್ ಅವರು ಮಾತನಾಡಿ, ಜನವರಿ 18ರಂದು ಪ್ರೊ ಕಬಡ್ಡಿ 2020 ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದ್ದು ಅದರ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಯುವಕರಲ್ಲಿ ಕ್ರೀಡಾ ಮನೋಭಾವನೆ ಬರಲಿ ಎಂಬ ಉದ್ದೇಶದಿಂದ ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದೇವೆ ಎಂದು ಹೇಳಿದರು. ಇವತ್ತೊಂದು ಈ ಸೆಲೆಕ್ಷನ್ ಪ್ರಕ್ರಿಯೆ ನಡೀತಾ ಇದೆ. ಇದು ಜನವರಿ 18ನೇ ತಾರೀಕು 2020ನೇ ಇಸ್ವಿಯಲ್ಲಿ ಜನವರಿ 18ನೇ ತಾರೀಕು ಮಂಗಳೂರು ಪುರಭವನದಲ್ಲಿ ನಡೀತಕ್ಕಂಥ ಇದು ರಾಮಕ್ಷತ್ರಿಯರ ಪ್ರೊ ಕಬಡ್ಡಿ 2020 ಇದರ ಪೂರ್ವಭಾವಿಯಾಗಿ ಇವತ್ತೊಂದು ನಾವು ಸೆಲೆಕ್ಷನ್ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಉದ್ದೇಶ ಏನಂದರೆ ನಮ್ಮ ಯುವಕರನ್ನು ಒಂದುಗೂಡಿಸಿ ಈಗ ಸಮಾಜದಲ್ಲಿ ಹಲವಾರು ಕ್ರೀಡೆಗಳು ಇದೆ, ಪಿಡುಗುಗಳು, ಈ ಡ್ರಗ್ಸ್ ಅಂತ ಇದೆಲ್ಲ ಹುಡುಗರು ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟುವಲ್ಲಿ ನಾವೆಲ್ಲರೂ ಜನರಲ್ಲಿ ಈ ಹುಡುಗರಲ್ಲಿ ಕ್ರೀಡಾ ಮನೋಭಾವನೆ ಬರಲಿ ಅಂತ ಈ ಒಂದು ಕ್ರೀಡೆಯನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಅನೇಕ ಕ್ರೀಡಾ ಪ್ರತಿಭೆಗಳಿವೆ, ಕಬಡ್ಡಿ ಪ್ರತಿಭೆಗಳು. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಬಡ್ಡಿ ಆಟಗಾರರಾಗಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಅಂತ ನಮ್ಮ ಉದ್ದೇಶ. ಈ ಸಂದರ್ಭ ಪ್ರಭಾಕರ್ ಮಾಸ್ಟರ್ ಬೈಂದೂರು, ಮಹಾಬಲ ಬೈಂದೂರು, ಪಮ್ಮಿ ಕೊಡಿಯಾಲ್ಬೆಲ್, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ರತನ್ ಮತ್ತು ಪುರುಷೋತ್ತಮ್, ಸಂಯೋಜಕರಾದ ಮುರಳೀಧರ್ ಸಿಎಚ್, ಅಜಿತ್ ಕುಮಾರ್ ಕೆ, ಜಯಕರ್ ಕೆ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.